ನಮಗೆ ಶಿಕ್ಷಕರ ಕೊರತೆ ಇದೆ. ತರಗತಿಗೆ ಒಂದು ಶಿಕ್ಷಕರು ಇಲ್ಲ. ಕೋವಿಡ್ ನಿಯಮಾವಳಿಗಳು ಇರುವಾಗ ನಾವು ವಿದ್ಯಾರ್ಥಿಗಳನ್ನು ನೋಡಿಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದೇವೆ. ಅಲ್ಲದೆ ಈ ಬಾರಿ 284 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ನಮ್ಮ ಶಾಲೆಗೆ ಶಿಕ್ಷಕರನ್ನ ನೇಮಕ ಮಾಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಂಜಮುಗರುವಿನ ಸಹ ಶಿಕ್ಷಕಿ ವಾಣಿಯವರು ಹೇಳಿದರು. ಅವರು ಈ ಬಗ್ಗೆ ವಿ4 ನ್ಯೂಸ್ ಜೊತೆ ಮಾತನಾಡಿ, ನಮ್ಮ ಶಾಲೆಗೆ ಈ ಬಾರಿ ಉತ್ತಮ ದಾಖಲಾತಿಯಾಗಿದೆ. ಅಲ್ಲದೆ 1 ಮತ್ತು 2ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಕಲಿಸುತ್ತಿದ್ದೇವೆ. ಇದ್ದ ಒಂದು ಶಿಕ್ಷಕರು ವರ್ಗಾವಣೆಯಾಗಿ ಹೋಗಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ನಮ್ಮ ಶಾಲೆಗೆ ಶಿಕ್ಷಕರನ್ನ ನೇಮಿಸಬೇಕು ಎಂದು ಹೇಳಿದರು. ಈ ಶಾಲೆಯಲ್ಲಿ ಈ ವರ್ಷಕ್ಕೆ 21-22ನೇ ಸಾಲಿನಲ್ಲಿ ಸುಮಾರು 284 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 1ನೇ ತರಗತಿ ಮತ್ತು 2ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಈ ವರ್ಷದಿಂದ ಬೋಧಿಸ್ತಾ ಇದ್ದೇವೆ. 1ನೇ ತರಗತಿಗೆ ಸುಮಾರು 74 ಮಕ್ಕಳು ಅಡ್ಮಿಷನ್ ಮಾಡಿದೆ. ಆದರೆ ನಮ್ಮಲ್ಲಿ ಸಮಸ್ಯೆಗಳೇನು? ಶಿಕ್ಷಕರ ಸಮಸ್ಯೆ. ತರಗತಿಗೊಂದು ಶಿಕ್ಷಕರಿಲ್ಲ. ಇಲ್ಲಿ ನಮ್ಮಲ್ಲಿ ಆಲ್ರೆಡಿ ಒಂದು ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ. ಆ ಶಿಕ್ಷಕಿಗೆ ಸ್ಥಾನವನ್ನು ಕೂಡ ಇನ್ನೂ ತುಂಬಿಲ್ಲ. ಅದಲ್ಲದೆ ಈಗ ಕೋವಿಡ್ ಇದ್ದ ಕಾರಣ ಮಕ್ಕಳನ್ನು ನಾವು 3 ಹಂತದಲ್ಲಿ ಇರುವುದರಿಂದ ಶಿಕ್ಷಕರ ಸಮಸ್ಯೆ ನಮ್ಮನ್ನು ತುಂಬ ಕಾಡ್ತಾ ಇದೆ. ಪ್ರತಿಯೊಂದು ಮಕ್ಕಳಿಗೆ ಗಮನ ಕೊಡುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಇದು ಅಂದರೆ ನಮ್ಮ ಶಾಲೆಯನ್ನು ಈಗ ನಮ್ಮ ಮಾನ್ಯ ಶಾಸಕರು ದತ್ತು ತೆಕ್ಕೊಂಡಿದ್ದಾರೆ. ಅವರು ಕೊಡ್ತೇನೆ ಹೇಳಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೇನೆ ಎಂಬ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮಗೆ. ಆದರೂ ಈಗ ನಾವು ಇದನ್ನು ಅನುಭವಿಸ್ತಿದ್ದೇವೆ. ಈ ಹೊತ್ತಿಗೆ ನಮಗೆ ಬರಬೇಕು ಶಿಕ್ಷಕರು. ಎಲ್ಲ ವ್ಯವಸ್ಥೆಗಳಿವೆ. ತರಗತಿಗೊಂದು ಟಿವಿಗಳನ್ನು ಕೂಡ ನಾವು ಪ್ರಾಜೆಕ್ಟರ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಕಂಪ್ಯೂಟರ್ ಇದೆ. ಆದರೆ ಎಲ್ಲವನ್ನು ಅದನ್ನು ಬಳಕೆ ಮಾಡಿಕೊಂಡು ನಾವು ಮಕ್ಕಳೊಂದಿಗಿರಲು ಇಲ್ಲಿ ಶಿಕ್ಷಕರು ಬೇಕು. ಪ್ರತಿಯೊಂದು ತರಗತಿಗೆ ಶಿಕ್ಷಕರನ್ನು ಕೊಟ್ಟರೆ ಮಾತ್ರ ಈ ಶಾಲೆಯ ಪ್ರತಿಯೊಂದು ಮಕ್ಕಳು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ.